ಕಂಬಳ ಈ ಹಿಂದೆ ರಾಜರ ಕಾಲದಲ್ಲೇ ನಡೀತಿತ್ತು, ಇನ್ನೂ ಕೂಡ ನಡಿಬೇಕೆಂಬುದನ್ನು ದೈವಜ್ಞರು ಉಲ್ಲೇಖ ಮಾಡಿದ್ದಾರೆ. ಕಂಬಳದ ಕರೆಯನ್ನು ಇವತ್ತು ಅಲ್ಲಿ ಬದಲಾಯಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ನಮಗೆ ಇವತ್ತು 3-4 ಜನ ಕೇಸು ಮಾಡಿದ್ದಾರೆ, ಟೀಕೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಲಕ್ಷ ಗಟ್ಟಲೆ ಜನ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ನೋಡಿ, ಪುತ್ತೂರು ಕೋಟಿ ಚೆನ್ನೆಯ ಜೋಡು ಕರೆ ಕಂಬಳ ಇತಿಹಾಸ ಪ್ರಸಿದ್ಧವಾದ ಕಂಬಳ. ಅದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಮಂಗಳ ಪ್ರಶ್ನೆಯಲ್ಲಿಡುವ ಕೂಡ ಕಂಬಳ ಈ ಹಿಂದೆ ರಾಜರ ಕಾಲದಲ್ಲೇ ನಡೀತಿತ್ತು, ಇನ್ನೂ ಕೂಡ ನಡಿಬೇಕೆಂಬುದನ್ನು ದೈವಜ್ಞರು ಉಲ್ಲೇಖ ಮಾಡಿದ್ದಾರೆ. ಅದರಂತೆ ಕಂಬಳ ಒಂದು ವ್ಯವಸ್ಥಿತ ರೂಪದಲ್ಲಿ ಈಗ ಚಂದ್ರರಾಜ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಹಾಗೆ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಇವರ ಅಧ್ಯಕ್ಷತೆಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಭಕ್ತಾದಿಗಳ ಎಲ್ಲ ಸಹಕಾರದಿಂದ ಜೀರ್ಣೋದ್ಧ ಕೆಲಸವು ನಡೀತಾ ಇದೆ. ಕಂಬಳದ ಕರೆ ಕೂಡ ಒಂದು ಕಂಬಳವನ್ನು ಕೂಡ ಅಲ್ಲಿ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ನಡಿಬೇಕೆಂಬ ಉದ್ದೇಶದಿಂದ ಕಂಬಳದ ಕರೆಯನ್ನು ಇವತ್ತು ಅಲ್ಲಿ ಬದಲಾಯಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ, ಚಂದ್ರರಾಜ್ ಶೆಟ್ಟಿಯವರ ನೇತೃತ್ವದಲ್ಲಿ ಈ ಕೆಲಸ ಕಾರ್ಯಗಳು ನಡೆಯಲಿವೆ. ಇದನ್ನು ನಮ್ಮ ಕೋಟಿ ಚೆನ್ನೆಯ ಜೋಡು ಕರೆ ಕಂಬಳದ ಸಮಿತಿಯ ಪದಾಧಿಕಾರಿಗಳ ಸಭೆಯನ್ನು ಕರೆದು ಶಾಸಕರು ಇದರ ಬಗ್ಗೆ ಚರ್ಚಿಸಿ ನಾವು ಈ ಕ್ರಮವನ್ನು ಕೈಗೊಂಡಿದ್ದೇವೆ. ಈಗಾಗಲೇ 2 ಕರೆಯನ್ನು ಮುಚ್ಚಿದ್ದೇವೆ. ನಂತರ ಹೊಸತಾಗಿ 2 ಕರೆ ಇನ್ನು ಮಾಡಲಿದ್ದೇವೆ. ನಂತರ ಅಲ್ಲಿ ಗ್ಯಾಲರಿಯ ವ್ಯವಸ್ಥೆ, ನಿನ್ನೆ ನಾವು ವೇದಿಕೆಯನ್ನು ಕೂಡ ತೆರವುಗೊಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೊಸ ದೊಡ್ಡ ಒಂದು ವ್ಯವಸ್ಥಿತ ರೂಪದ ವೇದಿಕೆ ಕೂಡ ಅಲ್ಲಿ ಮುಂದಿನ ದಿವಸಗಳಲ್ಲಿ ನಡೆಯಲಿವೆ. ಮತ್ತು 33ನೇ ವರ್ಷದ ಹೊನಲು ಬೆಳಕಿನ ಕಂಬಳವು ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಮುಂದಿನ ದಿವಸದಲ್ಲಿ ನಡೀತದೆ. ಅದು ಎಲ್ಲ ಕಂಬಳದ ಕರೆ ಆಗಲಿ ಮತ್ತು ವೇದಿಕೆ ಆಗಲಿ ಎಲ್ಲ ವ್ಯವಸ್ಥಿತ ರೂಪದಲ್ಲಿ ಮಾಡಿಕೊಂಡು ಹೋಗ್ತೇವೆ. ಅದರ ನೇತೃತ್ವವನ್ನು ಚಂದ್ರರಾಜ್ ಶೆಟ್ಟಿಯವರು ಮಾಡ್ತಾರೆ. ಹಾಗೆ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇದೆಲ್ಲ ಕೆಲಸ ಕಾರ್ಯಗಳು ನಡೀತದೆ. ಅದು ಈಗ ನೋಡಿ, ಅಲ್ಲಿ ಕಂಬಳದ ಕರೆ ಆಗಲಿ ವೇದಿಕೆ ಆಗಲಿ ಇದು ದೇವಸ್ಥಾನ ವತಿಯಿಂದ ನಡೆಯುವುದಲ್ಲ, ಕಂಬಳ ಸಮಿತಿಯಿಂದ ಚಂದ್ರರಾಜ್ ಶೆಟ್ಟಿಯವರ ಅಧ್ಯಕ್ಷತೆ ನೇತೃತ್ವದಲ್ಲಿ ಅದು ನಡೆಯುವುದು ಅಲ್ಲ. ಅದು ಈಗ ನಾವಲ್ಲಿ ದೈವಜ್ಞರು ಸೂಚಿಸಿದಂತೆ ಅವರ ಪ್ರಕಾರ ಅವರ ಹತ್ರ ಎಲ್ಲ ವಾಸ್ತು ಎಲ್ಲ ಉಂಟಲ್ಲ, ಅದನ್ನೆಲ್ಲ ಕೇಳಿ ನಾವು ಒಂದು ವ್ಯವಸ್ಥಿತ ರೂಪದಲ್ಲಿ ಮಾಡ್ತೇವೆ. ಅದರಲ್ಲಿ ಕಂಬಳಾಭಿಮಾನಿಗಳಲ್ಲಿ ಯಾವ ಆತಂಕವೂ ಬೇಡ. ಈಗಾಗಲೇ ಅಶೋಕ್ ಕುಮಾರ್ ಅವರು ಬೆಂಗಳೂರು ಕಂಬಳವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದಲ್ಲದೆ ಕಂಬಳಕ್ಕೆ ಅನುದಾನವನ್ನು ತಂದಿದ್ದಾರೆ. ನಮ್ಮ ಕೋಟಿ ಚೆನ್ನೆಯ ಕಂಬಳ ಸಮಿತಿಗೂ 5 ಲಕ್ಷ ರೂಪಾಯಿ ಅನುದಾನ ತಂದಿದ್ದಾರೆ. ಒಟ್ಟು 50 ಲಕ್ಷ ಎಷ್ಟು ಅನುದಾನ ತಂದಿರಬೇಕು. ಅದಲ್ಲದೆ ಕಂಬಳವನ್ನು ಉಳಿಸುವಂಥ ಸುಪ್ರೀಂ ಕೋರ್ಟಲ್ಲಿ ಕಂಬಳ ನಡಿಬೇಕೆಂಬುದನ್ನು ಕಂಬಳದ ನಮ್ಮ ಸಮಿತಿಗೆ, ಇಡೀ ನಮ್ಮ ಕಂಬಳಾಭಿಮಾನಿಗೆ ಇದೊಂದು ಕೇಸು ಗುಣ ಆಗಿದೆ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ. ಆದ ಕಾರಣ ಕಂಬಳವು ಇನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಯಾವುದೇ ಒಂದು ನಮಗೆ ನಮ್ಮ ಮೇಲೆ ಕೇಸುಗಳಾಗದಾಗೆ ನಡೀತದೆ ಮುಂದಿನ ದಿವಸಗಳಲ್ಲಿ. ನೋಡಿ, ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗ ಮರುಸ್ವಾಧೀನ ಕೆಲಸ ಕಾರ್ಯಗಳು ನಡೀತಾ ಇದೆ. ಸುಮಾರು 8 ಎಕರೆಯಿಂದ ಮೇಲೆ ಮಹಾಲಿಂಗೇಶ್ವರ ದೇವಸ್ಥಾನ ಜಾಗೆ ಒಂದು ವ್ಯವಸ್ಥಿತ ರೂಪದಲ್ಲಿ ಒಂದು ರಾಜಿಯಲ್ಲಿ ಸ್ವಾಧೀನ ಮಾಡಿಕೊಂಡಿದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ.
ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.